ಹಾಯ್ ಹಲೋ ವೀಕ್ಷಕರೇ, ಇವತ್ತಿನ ಲಾಗಿಗೆ ಸ್ವಾಗತ. ಇವತ್ತು ನಾವು ಒಂದು ಕೇದಿಗೆಯಲ್ಲಿ ಇರುವಂತಹ ಒಂದು ಗುಡ್ಡದಲ್ಲಿರುವಂತಹ ಭೂತದ ಕಲ್ಲು ಎಂಬುದನ್ನು ನಾವು ನೋಡಲಿಕ್ಕೆ ಹೋಗ್ತಿದ್ದೇವೆ. ಬನ್ನಿ ಹಾಗಾದರೆ ಹೋಗುವ, ನೋಡುವ. ನಾವು ಈಗ ನೀರಿನ ಬದಿಯಿಂದಾಗಿ ನಡೆದುಕೊಂಡು ಹೋಗ್ತಿದ್ದೇವೆ. ಆವಾಗ ಕೆಲವು ಕಡೆಯಲ್ಲಿ ನೀರಿನ ಒಳಗಿನ ದೃಶ್ಯವನ್ನು ನಿಮಗೆ ತೋರಿಸ್ತಿದ್ದೇವೆ. ಇದು ಅಲ್ಲಿ ಹತ್ತಿರದಲ್ಲಿದ್ದ ಸಣ್ಣದೊಂದು ಕೊಳ್ಳದ ವಿಡಿಯೋ. ಇಲ್ಲಿ ಮಕ್ಕಳೆಲ್ಲ ನೀರಿನಲ್ಲಿ ನಡೆದುಕೊಂಡು ಹೋಗುವಂಥ ಇದು ದೃಶ್ಯ. ಮಕ್ಕಳಿಗೆ ನೀರು ಅಂತ ಹೇಳಿದರೆ ಭಾರಿ ಇಷ್ಟ ಅಲ್ಲ, ಹಾಗೆಯೇ ಅವರು ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಆಟ ಆಡಿ ನೋಡಿಕೊಂಡು ಮತ್ತೆ ನಾವು ಹೊರಟೆವು. ನೋಡಿ, ಮಕ್ಕಳೆಲ್ಲ ನೀರಲ್ಲೇ ಇದ್ದಾರೆ. ಮಳೆ ಇದ್ದ ಕಾರಣ ಈ ಹಳ್ಳದಲ್ಲಿ ನೀರು ಹೋಗ್ತಾನೆ ಉಂಟು, ಹಾಗೂ ಬಿಸಿಲಿದ್ದ ಕಾರಣ ನೆಲದ ಕೆಳಗಡೆ ಏನುಂಟು ಅಂತೆಲ್ಲ ಕಾಣ್ತಾ ಉಂಟು. ಕೆಲವೆಲ್ಲ ಚಿಕ್ಕ ಚಿಕ್ಕ ಮೀನುಗಳೆಲ್ಲ ನೀರಿನಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಕಲ್ಲುಗಳೆಲ್ಲ ಹೇಗೆ ಕಾಣ್ತಿದೆ ನೀರಿನಲ್ಲಿ. ಮೇಲಿನಿಂದ ಬಿಸಿಲು ಕೂಡ ಬೀಳ್ತಾ ಉಂಟು. ಬಿಸಿಲಿನ ಬೆಳಕಿನಲ್ಲಿ ನೆಲ ಹೇಗೆ ಕಾಣ್ತಿದೆ. ಇಲ್ಲಿಂದ ನಾವೀಗ ಹೊರಟೆವು. ಈ ಗದ್ದೆಯಿಂದಾಗಿ ನಾವು ನಡೆದುಕೊಂಡು ಹೋಗಬೇಕು. ಮಳೆ ಬಂದು ಗದ್ದೆಯಲ್ಲೆಲ್ಲ ಕೆಸರಾಗಿದೆ. ನೋಡಿ, ನಾಯಿ ಕೂಡ ಬಂತು. ಬಹಳಷ್ಟು ದೂರ ಇರುವುದರಿಂದ ಬೇಗ ಬೇಗ ಹೋಗಬೇಕಾಗ್ತದೆ. ನೋಡಿ, ಸುತ್ತಮುತ್ತಲು ತೆಂಗಿನ ಮರ ಹಾಗೂ ಗದ್ದೆಗಳೆಲ್ಲ ನೋಡ್ಬೋದು. ಕೆಸರಿನಲ್ಲಿ ಅಂತೂ ನಡೆದುಕೊಂಡು ಹೋಗೋದು ಅಂತ ಹೇಳಿದರೆ ಭಾರಿ ಕಷ್ಟದ ಕೆಲಸ. ನೋಡಿ, ಒಂದೊಂದು ಚಪ್ಪಲಲ್ಲಿ ಬಾಕಿ ಆಯಿತು. ಎಲ್ಲಿ ಹೋಗಿದೆ ಅಂತ ಇಲ್ಲಿ ಅವನಿಗೇನೆ ಗೊತ್ತಿಲ್ಲ. ಕಾಲಲ್ಲಿ ನೋಡುವಾಗ ಚಪ್ಪಲೇ ಇಲ್ಲ. ನೋಡುವಾಗ ಅದು ಕೆಸರಿನ ಕೆಳಗಡೆ ಉಂಟು. ನೋಡಿ, ಈಗ ಸಿಕ್ಕಿತ್ತು ಅವನಿಗೆ. ಚಪ್ಪಲ್ ಮೇಲೆ ಜಾಗ್ರತೆ. ನಾವು ಇಲ್ಲಿಂದ ಹೀಗೆ ಮುಂದೆ ಹೋಗ್ತಿರುವಾಗ ನಮ್ಮನ್ನೊಂದು ಎತ್ತು ನೋಡ್ತಾ ಉಂಟು. ಏನೋ ಓಡಿಸ್ಕೊಂಡು ಬರೋ ಅಂದಾಜಿಂತ ಕಾಣಿತ್ತು. ಆದರೂ ಕೂಡ ನಾವು ಮುಂದೆ ನಡೆದುಕೊಂಡು ಹೋದೆವು. ಅದು ಓಡಿಸ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ದು. ಅಷ್ಟೊತ್ತಾಗ ನಮ್ಮ ಭಾವನವರಿದ್ದರು. ಅದಕ್ಕೆ ಬೇಕಿದ್ದಂಥ ವ್ಯವಸ್ಥೆ ಎಲ್ಲ ಮಾಡ್ತಿದ್ರು ಅವರು. ಹೇಗಾದರೂ ಅದನ್ನೊಂದು ಆ ಕಡೆ ಓಡಿಸಿಬಿಡುವ ಅಂತೇಳಿ ನೋಡಿ ಅವರೊಂದು ತಯಾರು ಮಾಡಿದ್ದರು ಬೆತ್ತವನ್ನು. ಆಯಿತು, ಅದು ಆ ಕಡೆ ಹೋಯ್ತು ಅಂತೇಳಿ ನಾವು ಮುಂದೆ ನಡ್ಕೊಂಡು ಹೋದೆವು ವಾಪಸ್. ಮಕ್ಕಳಿಗಂತೂ ಭಾರಿ ಖುಷಿ.
ನೋಡಿ ನಾಯಿ ಕೂಡ ಮುಂದಿನಿಂದ ಹೋಗ್ತಾ ಉಂಟು. ನಾವು ಆಚೆ ಈಚೆ ನೋಡೋದರಲ್ಲಿ ಸ್ವಲ್ಪ ಹೊತ್ತಲ್ಲಿ ಹಿಂದೆ ತಿರುಗಿ ನೋಡುವಾಗ ನಮ್ಮ ಹಿಂದೆ ವಾಪಸ್ ಬಂದಾಗಿದೆ, ನಮಗೆ ಗೊತ್ತೇ ಆಗಲಿಲ್ಲ. ನೋಡಿ ವಾಪಸ್ ಬಂದಾಯ್ತು. ಅಲ್ಲಿಂದ ತಪ್ಪಿಸಿ ಮುಂದೆ ಹೋದೆವು, ಇನ್ನು ಬರಲಿಕ್ಕಿಲ್ಲ ಅಂತೇಳಿ ಆದಷ್ಟು ಬೇಗ ಬೇಗ ಹೋದೆವು. ನೋಡಿ ಇಲ್ಲಿಂದ ನಂತರ ಕಾಡಿನ ಪ್ರದೇಶ, ಇದೆಲ್ಲ ಗುಡ್ಡ ಕಾಡು. ಇಲ್ಲಿಂದ ನಾವು ನಡ್ಕೊಂಡು ಮುಂದೆ ಹೋಗಬೇಕು. ಇಲ್ಲಿ ಸ್ವಲ್ಪ ನಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ, ಯಾಕೆಂತೇಳಿ ದಾರಿ ಅಷ್ಟು ಕರೆಕ್ಟಾಗಿಲ್ಲ. ಬಾರಿ ಓಡಿಸ್ಕೊಂಡು ಬರುವಂಥದ್ದಲ್ಲ. ಮಕ್ಕಳೆಲ್ಲ ಭಾರಿ ಖುಷಿಯಲ್ಲಿ ನಡೆದುಕೊಂಡು ಹೋಗ್ತಿದ್ದಾರೆ. ನೋಡಿ ಇಲ್ಲಿ ಒಂದು ಯಾವುದೋ ಒಂದು ದನ ಉಂಟು ಇಲ್ಲಿ. ಇಲ್ಲಿಂದ ನಂತರ ಹೋಗೋದು ಸ್ವಲ್ಪ ನಾವು ಜಾಗ್ರತೆ ಆಗಬೇಕು, ಯಾಕೆಂತ ಹೇಳಿದರೆ ಇಲ್ಲೆಲ್ಲ ಮಳೆ ಬಂದೆಲ್ಲ ಗಿಡ ಮರ ಎಲ್ಲ ಕೆಳಗಡೆ ಬಿದ್ದಿದೆ, ಮತ್ತು ಮುಳ್ಳೆಲ್ಲ ದಾರಿಯಲ್ಲಿ ಉಂಟು. ಅಲ್ಲೆಲ್ಲ ನೀರು ನಿಂತುಕೊಂಡು ಕಾಲಿಗೆಲ್ಲ ಮುಳ್ಳೆಲ್ಲ ಕಂತಬಹುದು. ನೋಡಿ ಇಲ್ಲಿ ದಾರಿ ಇಲ್ಲ, ಆದರೂ ಕೂಡ ಎಲ್ಲಿಂದ ಹೋಗೋದು ಅಂತ ಗೊತ್ತಾಗೋದಿಲ್ಲ, ಆಚೆನ ಈಚೆನ ಅಂತ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿದೆವು, ಮತ್ತು ಈ ಕಡೆಯಿಂದಾಗಿ ಮುಂದೆ ಹೋದೆವು. ನೋಡಿ ಇಲ್ಲಿ ನೀರು ಕೂಡ ಹೋಗ್ತಾ ಉಂಟು, ಇಲ್ಲಿ ಯಾವ ಕಡೆಯಿಂದ ಹೋಗೋದು ಅಂತಲೇ ಗೊತ್ತಾಗೋದಿಲ್ಲ, ಯಾಕೆಂದರೆ ಮಳೆ ಬಂದು ದಾರಿ ಎಲ್ಲ ಇಲ್ಲದಾಗೆ ಆಗಿದೆ. ಇವರಿಬ್ಬರು ನೀರಿಗೆ ಇಳಿಯುವ ಅಂದಾಜು ಮಾಡ್ತಿದ್ದಾರೆ ಏನೋ. ನೋಡಿ ಎಲ್ಲ ಗಿಡಗಳೆಲ್ಲ ಮರ ಎಲ್ಲ ಕೆಳಗೆ ಬಿದ್ದಿದೆ ನೀರಲ್ಲಿ. ನೋಡಿ ಇದೊಂದು ಇಡೀ ಬುಡದಿಂದಲೇ ಕಟ್ಟಾಗಿ ಕೆಳಗೆ ನೀರಿಗೆ ಬಿದ್ದಿದೆ, ಬುಡ ಸಮೇತ. ನೋಡಿ ಈ ಕಡೆಯಿಂದಾಗಿ ನಾವು ಹೋಗಬೇಕು. ಹೋಗ ಬೇಗ. ನೋಡಿ ಇಲ್ಲಿಂದ ನಂತರ ಈ ಕಾಡಿನೊಳಗೆ ದೊಡ್ಡ ದೊಡ್ಡ ಮರಗಳೆಲ್ಲ ಉಂಟು. ನೋಡಿ ಇದೆಲ್ಲ ದೊಡ್ಡ ದೊಡ್ಡ ಮರಗಳು. ನೋಡಿ ಇದರ ಒಳಗಿನಿಂದಾಗಿ ನಾವು ಹೋಗಬೇಕು. ಬೇಗ ಬೇಗ ಕವರೆಲ್ಲ ಮುಂದೆ ಹೋಗಿ ಆಯ್ತಲ್ಲಿ. ನೋಡಿ ಒಂದು ಕಡೆಯಲ್ಲಿ ಬಿಸಿಲು, ಒಂದು ಕಡೆಯಲ್ಲಿ ನೆರಳು. ನೋಡಿ ಅಲ್ಲಿ ಆ ಗುಡ್ಡದ ಬದಿಯಿಂದಾಗಿ ನೀರು ಬರ್ತಾ ಉಂಟು. ನೋಡಿ ಬೋರುಗಳೆಲ್ಲ ಹೇಗೆ ಸುತ್ತಿಕೊಂಡಿದೆ ಮರಕ್ಕೆಲ್ಲ. ನೋಡಿ ಇಲ್ಲಿಂದಾಗಿ ವಾಪಸ್ ಆ ಕಡೆಗೆ ಹೋಗಬೇಕು. ನಾವು ಸ್ವಲ್ಪ ಹೊತ್ತು ಇಲ್ಲಿ ನಿಂತು ಫೋಟೋ ಮತ್ತು ವಿಡಿಯೋ ಎಲ್ಲ ಮಾಡಿಕೊಂಡೆವು. ಇಲ್ಲಿಂದಾಗಿ ವಾಪಸ್ ಮುಂದೆ ನಡ್ಕೊಂಡು ಹೋದೆವು. ನೋಡಿ ಇಲ್ಲಿ ಕೂಡ ಮರಗಳೆಲ್ಲ ಕೆಳಗಡೆ ಬಿದ್ದಿದೆ. ದಾರಿ ಅಂತೂ ಭಾರಿ ಕಷ್ಟದ ದಾರಿ. ಮರಗಳೆಲ್ಲ ಹೇಗೆ ಕಾಣ್ತಾ ಇದೆ ನೋಡಿ. ನೀರು, ಮರ ಹಾಗೂ ಬೋರುಗಳೆಲ್ಲ. ನೀರಂತೂ ಅಷ್ಟು ಕ್ಲೀನಾಗಿದೆ, ಯಾಕೆಂದರೆ ಮಳೆ ಬಂದು 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 ನಿಂತಿತ್ತು.
ನೋಡಿ ಇಲ್ಲಿಂದ ಹಾಗೆ ನಾವು ಹೋಗ್ಬೇಕೀಗ ಅಲ್ಲಿಗೆ. ಹೋಗಿ ಹೋಗಿ ಹೋಗಿ. ಮಕ್ಕಳಿಗಂತೂ ನೀರು ಸಿಕ್ಕಿದ್ರೆ ಸಾಕು, ಯಾವಾಗೊಂದ್ಸರಿ ನೀರಿಗೆ ಇಳಿಲಿಲ್ಲ ಅಂತ ಆಗ್ತಿತ್ತು. ನೋಡಿ ಈಗ ಇವರು ನೀರಲ್ಲೇ ಹೋಗುವ ಅಂತ ಹೇಳ್ತಿದ್ದರು. ಕೈಕಾಲೆಲ್ಲ ತೊಲಿ ನೀರಲ್ಲಿ, ಸರಿ ಕೈಕಾಲೆಲ್ಲ ತೊಲಿ ಅಲ್ಲ. ಭಾರಿ ಕೋಲ್ಡ್ ಉಂಟು ನೀರು. ಎಲ್ಲೆಲ್ಲ ಹೋಗುವಾಗ ಮೆಲ್ಲಕ ನೋಡು, ಕಾಲಿಗೆ ಏನಾದರೂ ತಾಗದೆ ಜಾಗ್ರತೆ ಮಾಡಿ, ಬೂರೆಲ್ಲ ಕಾಲಿಗೆ ಸಿಕ್ಕೊಳ್ಬೋದು. ನೋಡಿದೆ ದೊಡ್ಡದಾಗಿ ಬೆಳೆದು ನಿಂತಿರುವಂಥ ಮರ ಇದು. ನೋಡಿ ಈ ಕಡೆಯಿಂದಾಗಿ ನಾವು ಹೋಗಬೇಕು, ಇಲ್ಲಿಂದಾಗಿ ಹೋಗ್ತಿದ್ದೇವೆ. ದೊಡ್ಡ ಒಂದು ಸಾಹಸದ ಕೆಲಸ ಆಗಿದೆ. ನೀವು ಆಚೆಂದ ಹೋಗಿ, ನಾನು ಈಚೆಂದ ಬರ್ತೇನೆ ಅಂತ. ನಾನು ಅವರನ್ನು ಆಚೆಂದ ಕಲಿಸಿ ನಾನು ಈ ಕಡೆಯಿಂದಾಗಿ ಬರ್ತಿದ್ದೇನೆ. ಯಾಕೆಂದರೆ ಈ ಬದಿಯಲ್ಲಿ ನೀರಿನ ಬದಿಯಲ್ಲಿ ಈ ಬೋರ್ಗಳೆಲ್ಲ ಕಾಣ್ತಾ ಉಂಟಲ್ಲ, ಇದು ನೀರು ಹೋಗಿ 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 ಮರದ ಅಡಿಯದ್ದು ಬೇರು, ಅದು ಮಣ್ಣು ಕೊರೆದು ಕಾಣ್ತಿರೋದು. ತುಂಬ ಮರ ಇಲ್ಲಿ ಬಿದ್ದಿದೆ ಮಾತ್ರ. ನಾವು ಬಂದ ಕೂಡಲೇ ಒಂದು 2-3 ಮರ ನೋಡಿದ್ದೀವಿ. ಇಲ್ಲಿ ಎಡೆಯಿಂದಾಗಿ ನಾವು ಹೋಗ್ಬೇಕು. ಹೋಗು ಮುಂದೆ ಆಚೆ. ನೋಡಿ ಇಲ್ಲಿ ಸ್ವಲ್ಪ ನಾವು ನೀರಿನಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಿಗ್ತದೆ. ಭಾರಿ ಖುಷಿ. ಮಕ್ಕಳಿಗಂತೂ ನೀರಲ್ಲಿ ಹೋಗೋದು ಅಂತ ಹೇಳಿದರೆ ಭಾರಿ ಖುಷಿ. ಇದು ಸಣ್ಣದೊಂದು ಹಳ್ಳದಾಗಿ, ಇದರಲ್ಲಿ ನಾವು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗ್ತದೆ. ಫುಲ್ಲು ಗುಡ್ಡವೇ, ಒಂದು ಗುಡ್ಡಕ್ಕೊಂದು ಸುತ್ತು ಬಂದಾಗೆ ಆಯಿತು. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದಾಗೆ ಆಯಿತು. ನೋಡಿ ಇಲ್ಲಿ ಅಂತೂ ಯಾರು ನಡ್ಕೊಂಡು ಹೋಗೋರು ಅಂತೂ ಯಾರೂ ಇಲ್ಲ. ನಾವು ಇದನ್ನು ನೋಡಲಿಕ್ಕೋಸ್ಕರನೇ ಈ ಕಾಡಿನ ಮಧ್ಯಕ್ಕೆ ಬಂದದ್ದು. ನೋಡಿ ಇಲ್ಲಿ ಒಂದು ದೊಡ್ಡ ಮರ ಇತ್ತು, ಅದು ಬುಡ ಸಮೇತ ಬಿದ್ದಿದೆ. ಅಡಿಯಿಂದ ಎಲ್ಲ ಮಣ್ಣೆಲ್ಲ ಮೇಲೆ ಬಂದಿದೆ. ನೋಡಿ ಬೇರು ಸಮೇತ ಕಾಣ್ತುಂಟು. ಬಹಳ ದೊಡ್ಡ ಮರ ಇತ್ತು. ನೋಡಿ ಇಲ್ಲಿಂದಾಗಿ ಸ್ವಲ್ಪ ಮುಂದೆ ಹೋಗಬೇಕು. ನೋಡಿ ಅಲ್ಲಿ ದೂರದಲ್ಲಿ ಕಾಣ್ತಾ ಉಂಟಲ್ಲ, ಅದೇ ಆ ಮರದ ಕೆಳಗಡೆ ಇರುವುದೇ ಅದೊಂದು ಭೂತದ ಕಲ್ಲು. ಅದು ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಅದಕ್ಕೆ ವರ್ಷ ಅಲ್ಲೆಲ್ಲ ಬಡಿಸ್ತಾರಂತೆ. ಹಾಗೆ ನಾವು ಅದನ್ನೊಂದು ನೋಡುವ ಅಂತೇಳಿ ಅಲ್ಲಿಗೆ ಹೋಗ್ತಿದ್ದೇವೆ. ನೋಡಿ ಇಲ್ಲಿ ಸುತ್ತಮುತ್ತಲೆಲ್ಲ ಮರ ಇತ್ತು, ಅದನ್ನೆಲ್ಲ ಕಡ್ದಿದ್ದಾರಂತೆ. ಹಾಗೆಲ್ಲ ಮಣ್ಣೆಲ್ಲ ಕಾಣ್ತಾ ಉಂಟು. ಎಲ್ಲ ಮರ ಕಡ್ದು ಆ ಒಂದು ಮರವನ್ನು ಮಾತ್ರ 2 ಮರವನ್ನು ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಕಾಣ್ತಾ ಉಂಟು 2 ಮರ. ಅದೇ ಆ ಮರದ ಬುಡದಲ್ಲಿರುವಂಥ ಅದು ಕಲ್ಲು. ಅದಕ್ಕೆ ಅಂತ ಹೇಳಿದರೆ ಎಂಥ ಜುಮಾದಿ ದೈವದ ಕಲ್ಲು ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ಅದನ್ನು ನೋಡಿ ಬರುವ ಅಂತೇಳಿ ನಾವು ಅಲ್ಲಿಗೆ ಹೊರಟಿದ್ದೇವೆ. ನೋಡಿ ನಾವು ಚಪ್ಪಲನ್ನೆಲ್ಲ ಇಲ್ಲೇ ಇಟ್ಟು, ಮಕ್ಕಳನ್ನು ಮಾತ್ರ ನಾವು ಅಲ್ಲಿ ಕರ್ಕೊಂಡು ಹೋಗಲಿಲ್ಲ. ನಾವೇ ಇಬ್ಬರು ಹೋಗಿ ಆ ಕಲ್ಲನ್ನು ನೋಡಿ ಬಂದೆವು. ನೋಡಿ ಈ ಮರದ ಬುಡದಲ್ಲಿರುವಂಥ ಇದೇ 2 ಕಲ್ಲು ಎಷ್ಟೋ ವರ್ಷದಿಂದ ಇಲ್ಲಿ ಹೀಗೇನೆ ಉಂಟಂತೆ. ಇದಕ್ಕೆ ಬಂದು ಪ್ರತಿ ವರ್ಷ ಇದಕ್ಕೆಲ್ಲ ಬಡಿಸಿ ಇಲ್ಲಿನ ಊರಿನವರೆಲ್ಲ ಬಂದು ಬಡಿಸಿ ಹೋಗ್ತಾರಂತೆ. ಇದೇ 2-3 ಕಲ್ಲು. ಇದುವೇ ಜುಮಾದಿ ಕಲ್ಲು ಅಂತ ಹೇಳ್ತಾರೆ ಇದನ್ನು. ಇದರ ಹತ್ತಿರ ದೊಡ್ಡದಾದಂಥ ಒಂದು ಮರ ಉಂಟು, ಆ ಮರದ ಬುಡದಲ್ಲಿ ಕಲ್ಲು ಇರುವುದು. ಇದು ಕೇದಿಗೆಯಲ್ಲಿ ಇರುವಂಥ ಒಂದು ಭೂತದ ಕಲ್ಲು.
ಎದಿಗೆ ಅಂತ ಹೇಳಿದರೆ ಅಲ್ಲಿ ಗುಡ್ಡ ಕಾಡಿನ ಮಧ್ಯದಲ್ಲಿರುವಂಥ ಕಲ್ಲು. ನೋಡಿ, ನಾವು ಅಲ್ಲಿಂದ ನಂತರ ವಾಪಸ್ಸು ಹೊರಟೆವು. ಹೋದದ್ದು ಒಂದು ಕಡೆಯಿಂದ, ಈಗ ನಾವು ಬರೋದು ಒಂದು ಕಡೆಯಿಂದ. ಹೋದಂಥ ಕಡೆಯಲ್ಲಿ ಇನ್ನೊಂದು ಸರ್ತಿ ಬಂದರೆ ಅಲ್ಲಿ ವಾಪಸ್ಸು ದನ ಕರು ಎಲ್ಲ ವಾಪಸ್ಸು ಓಡಿಸ್ಕೊಂಡು ಬರಲಿಕ್ಕೆ ಬರ್ತದೆ ಅಂತೇಳಿ ನಾವು ಇನ್ನೊಂದು ಕಡೆಯಿಂದ ದಾರಿಯಲ್ಲಿ ನಾವು ಬರ್ತಾ ಇದ್ದೇವೆ. ನಮ್ಮ ಭಾವನಿಗಂತೂ ಇಬ್ಬರನ್ನು ಕೈಯಲ್ಲಿ ಹಿಡಿದು ಸಾಕಾಗಿದೆ. ಯಾಕೆ ಅಂತೇಳಿದ್ರೆ ಕೈ ಬಿಡುವಾಗಿ ಸಹ ಇಲ್ಲ. ಎಲ್ಲಿಯಾದರೂ ಬಿದ್ದರೆ ಜಾರಿ ಎಲ್ಲೆಲ್ಲಿ ಹೋಗೋರು ಮಕ್ಕಳು. ನೋಡಿ, ಇಲ್ಲಿ ಮಾತ್ರ ಭಾಳ ಕಷ್ಟ. ಯಾಕೆಂದರೆ ಈ ಸಣ್ಣ ಮುಳ್ಳೆಲ್ಲ ಇಲ್ಲಿ ಜಾಸ್ತಿ ಉಂಟು. ಇಲ್ಲಿಂದ ಹೋಗಲಿಕ್ಕೆಲ್ಲ ನಮ್ಮ ಕಾಲಿಗೆಲ್ಲ ಮುಳ್ಳೆಲ್ಲ ತಾಗಿ ಎಲ್ಲ ಗೀರಿ ಹೋಗಿದೆ. ನೋಡಿ, ಇಲ್ಲಿಂದಾಗಿ ನಾವು ಹೋಗಬೇಕು. ಫುಲ್ಲು ಮುಳ್ಳು, ಸಣ್ಣ ಸಣ್ಣ ಚೂರಿ ಮುಳ್ಳು ಅಂತ ಹೇಳ್ತಾರಲ್ಲ, ಅಂಥ ಮುಳ್ಳು. ಹೌದು, ಅಲ್ಲಿಂದ ಆಚೆ ಬಿಡ್ತೀನಿ, ಜಾಗ ಉಂಟಲ್ಲ. ಇಲ್ಲಿ ಮುಂದೆ ಹೋಗುವಾಗ ಒಂದು ಸಣ್ಣ ಹಳ್ಳ ಸಿಗ್ತದೆ. ನೋಡಿ, ಅಲ್ಲಿಂದ ಅವರು ಬರ್ತಾ ಇದ್ದಾರೆ. ನೋಡಿ, ನೀರು ಹೋಗ್ತಾನೇ ಉಂಟು. ನೀರಿನ ಒಳಗಡೆ ನೋಡಿ ಕಲ್ಲು ಕಸ ಕಡ್ಡಿಗಳೆಲ್ಲ. ಈಗ ಮಕ್ಕಳಿಗಂತೂ ಭಾರಿ ಖುಷಿ ಆಗ್ತದೆ ನೀರಿನಲ್ಲಿ ಹೋಗುದು ಅಂತ ಹೇಳಿದರೆ. ಅವರಿಗೆ ಭಾರಿ ಖುಷಿ. ಇವನೊಬ್ಬ ಮೊದಲೇ ಬಂದ. ಅಲ್ಲಿ ಆಚೆ ಹೋಗಬೇಡ. ನೋಡಿ, ಇವರೆಲ್ಲ ಬರ್ತಾ ಇದ್ದಾರೆ. ನೀರು ಯಾಕೆಂದರೆ ಭಾರಿ ಕ್ಲೀನಾಗಿ ಉಂಟು. ನೋಡಿ, ನೀರಿನಲ್ಲೆಲ್ಲ ಬರ್ತಾ ಇದ್ದಾರೆ. ಮಕ್ಕಳಿಗೆ ಭಾರಿ ಖುಷಿಯಲ್ಲಿದ್ದಾರೆ. ಇವನಿಗಂತೂ ಭಾರಿ ಖುಷಿ. ಇನ್ನು ಇಲ್ಲಿಂದ ಅಂತೂ ಆಚೆ ಹೋಗುವಾಗೇನೇ ಇಲ್ಲ, ಆ ಥರ ಖುಷಿಯಲ್ಲಿದ್ದಾರೆ. ನಾವು ಇಲ್ಲಿಂದಾಗಿ ಮೇಲ್ಗಡೆ ಹೋಗಬೇಕು. ಆದರೆ ಇವರನ್ನು ಮೇಲೆ ಕರ್ಕೊಂಡು ಹೋಗೋದೇ ದೊಡ್ಡ ಕಷ್ಟ. ಸ್ವಲ್ಪ ಹೊತ್ತು ನೀರಲ್ಲಿ ಆಟಾಡು ಅಂತ ಹೇಳ್ತಾನೇ ಇದ್ದಾರೆ. ನೋಡಿ, ನೀರಿನ ಒಳಗಡೆ ನೋಡಿ, ನೀರು ಮೇಲಿನಿಂದ ಹೋಗ್ತಾ ಉಂಟು. ಇದು ನೀರಿನ ಒಳಗಡೆ ನೋಡಿ, ಕಲ್ಲೆಲ್ಲ ಕಾಣ್ತಾ ಉಂಟು. ನೋಡಿ, ನೀರು ಮೇಲಿಂದ ಹೋಗ್ತಾ ಉಂಟು. ಸಾಕು ಹೋಗು, ಇನ್ನು ಸಾಕು, ಹೋಗು. ಮತ್ತೆ ಶೀತ ಎಲ್ಲ ಆಗ್ಬೋದು, ಕೆಮ್ಮೆಲ್ಲ ಬರ್ಬೋದು. ನೋಡಿ, ನಾವು ಇಲ್ಲಿಂದಾಗಿ ಇನ್ನು ವಾಪಸ್ ಆ ಕಡೆಗೆ ಹೋಗಬೇಕು. ಭಾರಿ ಖುಷಿ, ಮಕ್ಕಳಿಗಂತೂ ಭಾರಿ ಖುಷಿ. ನೀರು ಭಾರಿ ಬರಸದಲ್ಲಿ ಹೋಗ್ತಾ ಉಂಟು. ಚಪ್ಪಲೆಲ್ಲ ಹಾಕಿಕೊಂಡು ಭಾರಿ ನೀರಲ್ಲಿ ಆಟ ಆಡೋದು. ನೋಡಿ, ಚಪ್ಪಲೆಲ್ಲ ಕಾಣ್ತಾ ಉಂಟು. ನೋಡಿ, ನೀರಿನ ಅಡಿಭಾಗದಲ್ಲಿ ಎಷ್ಟು ಕ್ಲೀನಾಗಿ ಉಂಟು ನೀರು. ಮಣ್ಣೆಲ್ಲ ಅಷ್ಟು ಕ್ಲೀನಾಗಿದೆ. ನೀರು ಯಾಕೆಂತೇಳಿದ್ರೆ ಇಲ್ಲಿ ಹೋಗ್ತಾನೇ ಇರೋದಲ್ಲ, ಹಾಗೆ ಹೊಯ್ಗೆ ಕಲ್ಲು ಮಣ್ಣೆಲ್ಲ. ಹೋಗು, ಸಾಕು, ಬರ್ ಈಚೆ ಹೋಗು. ನಾವು ಇಲ್ಲಿಂದ ನಂತರ ವಾಪಸ್ ಮೇಲೆ ಹೊರಟೆ. ಇಲ್ಲಿಂದಾಗಿ ಮೇಲ್ಗಡೆ ಆಗಿ ಹೋಗಬೇಕು. ಇಲ್ಲಿ ಸ್ವಲ್ಪ ಭಾಳ ಕಷ್ಟ ಆಗ್ತಾ ಉಂಟು ಹೋಗಲಿಕ್ಕೆ. ಯಾಕೆ ಅಂತೇಳಿದರೆ ಇಲ್ಲಿ ಭಾರಿ ಮೇಲೆ ಹೋಗಬೇಕಾಗ್ತದೆ. ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಂಥ ಇದು ದಾರಿಯೇ ಅಲ್ಲ. ಯಾಕೆಂದರೆ ನಾವು ಸ್ವಲ್ಪ ಈ ಕಡೆಯಿಂದಾಗಿ ಬಂದರೆ ಸ್ವಲ್ಪ ಹತ್ತಿರ ಆಗ್ತದೆ ಅಂತೇಳಿ ಈ ಕಡೆಯಿಂದ ಬಂದೆವು. ಈಗ ಹೇಗೆ ಹೋಗುದು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಮೇಲೆ ನೋಡಿ, ಆ ಮೇಲೆ ಹೋಗಬೇಕು ನಾವು ಅಷ್ಟು ಎತ್ತರಕ್ಕೆ.
ನೋಡಿ ಇವರಿಬ್ಬರನ್ನು ಮಕ್ಕಳನ್ನು ಇವರು ಹೇಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಅದು ಕೂಡ ದಾರಿ ಕೂಡ ಸಹ ಇಲ್ಲ, ದಾರಿ ಕೂಡ ಸಹ ಅವರೇ ಮಾಡಿಕೊಂಡು ಹೋಗ್ತಿದ್ದಾರೆ. ಅವರನ್ನು ಇಬ್ಬರನ್ನಲ್ಲಿ ನಿಲ್ಲಿಸಿದ್ದಾರೆ. ನೋಡಿ, ಇಲ್ಲಿಂದಾಗಿ ಮೇಲೆ ಹತ್ತಿಕೊಂಡು ನಾವು ಹೋಗಬೇಕು. ಜಾಗ್ರತೆ ಮಹಾನ್ ಅಕ್ಕ ಅಕ್ಕ ದೂಡುದು. ಮಕ್ಕಳಿಗಂತೂ ಸುಮ್ಮನೆ ಕೂತಲಿಕ್ಕೆ ಆಗೋದಿಲ್ಲ, ಉಪದ್ರ ಮಾಡ್ತಾನೇ ಬೇಕು. ನೋಡಿ, ಕಲ್ಲೆಲ್ಲ ಜರಿತಾ ಉಂಟು, ಕೆಳಗಡೆ ಬೀಳ್ತಾ ಉಂಟು. ನಮ್ಮ ಭಾವನವರು ಅಂತಿಂತಾಗಿ ಹೇಗಾದರೂ ಮೇಲೆ ಹೋದ್ರು ಅವಳನ್ನು ಕರ್ಕೊಂಡು. ಮೆಲ್ಲ ಜಾರ್ತದೆ ಮಾನೆ, ನೋಡು ಜಾಗ್ರತೆ, ಕಾಲಿಗೆ ಕಲ್ಲು ಬೀಳ್ಬೋದು. ನಿಲ್ಲು ನಿಲ್ಲು, ಬರ್ತೇನೆ. ನೋಡಿ, ಇವರ ಹೊಲನಲ್ಲಿ ಬಿಟ್ಟು ಬಂದು ಮತ್ತೆ ಇವರನ್ನಿಬ್ಬರನ್ನು ಮೇಲೆ ಕರ್ಕೊಂಡು ಹೋದ್ರು. ಅದರ ಹಿಂದಿನಿಂದ ನಾನು ಸಹ ಹೋಗ್ಬೇಕಷ್ಟೆ. ನೋಡಿ, ಅವನನ್ನೊಬ್ಬನನ್ನು ಎತ್ಕೊಂಡು ಮೇಲೆ ಹೋಗ್ತಾ ಇದ್ದೇವೆ. ನಾವು ಆವಾಗ ಹೋಗುವಾಗ ಈ ಕಡೆಯಿಂದ ಹೋಗುವ ಅಂತ ಎಣಿಸಿದ್ದೆ. ಇಲ್ಲಿದ್ದು ದಾರಿ ನೋಡುವಾಗ ಭಾರಿ ಕಷ್ಟದಾಗಿ ಕಾಣಿತ್ತು. ಹಾಗಿನ್ನು ಹೋಗುವಾಗ ಆ ಕಡೆಯಿಂದ ಹೋದೆವು, ಬರುವಾಗ ಈ ಕಡೆಯಿಂದಾಗಿ ಬಂದೆವು. ಇಲ್ಲಿಂದ ಸ್ವಲ್ಪ ಹತ್ತಿರ ಆಗ್ತದೆ ಅಂತೇಳಿ. ಈಗ ಬಂದ ನಂತರ ಇಲ್ಲಿದ್ದ ಕಷ್ಟ ನೋಡುವಾಗ ಯಾರಿಗೂ ಬೇಡ, ಆ ಥರ ಆಗಿದೆ. ನೋಡಿ, ಇಲ್ಲಿಂದಾಗಿ ಮೇಲೆ ಹತ್ತಿದ ನಂತರ ಇವರದ್ದು ಮನೆಯ ಹತ್ತಿರ ನಾವು ಈಗ ಬಂದು ತಲುಪಿದೆವು. ನೋಡಿ, ಕೆಳಗಡೆ ನೀರುಂಟು, ಅಷ್ಟು ಕೆಳಗಿನಿಂದ ನಾವು ಮೇಲೆ 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 ಬಂದೆವು. ಈಗ ಮೆಲ್ಲ ಮೆಲ್ಲ ದುಡ್ಬೇಡ ಇನ್ನು ಹೊಲನ್ನು. ಇಲ್ಲಿ ಯಾಕೆಂತ ಹೇಳಿದರೆ ಹೋಗುವ ಸ್ವಲ್ಪ ಜಾಗ್ರತೆ ಆಗಬೇಕು. ಈ ತುರಿಸುವಂಥ ಎಲೆ ಇರ್ತದೆ, ಅದು ಕಾಲಿಗೆ ಸ್ವಲ್ಪ ತುರಿಸಿದರೆ ಸಾಕು, ಮತ್ತು ಇಡೀ ಕಾಲಲ್ಲೆಲ್ಲ ಅಲ್ಲೆಲ್ಲಿ ತುರಿಸಲಿಕ್ಕೆ ಶುರುವಾಗ್ತದೆ. ಮತ್ತು ಈ ಕಂಬಳಿ ಹುಳು ಅಂತೂ ಇಲ್ಲಿ ಜಾಸ್ತಿನೇ ಉಂಟು. ಕಂಬಳಿ ಹುಳು ಎಲ್ಲಿಯಾದ್ರೂ ಶರ್ಟಿಗೆ ಅಂಗಿಗೆ ಎಲ್ಲಿಯಾದ್ರೂ ಸಿಕ್ಕಿಕೊಂಡ್ರೆ ಮತ್ತು ತುರಿಸೋದೇ ಕೆಲಸ. ಅಂತ ಇಂತೂ ನಾವು ಎಷ್ಟೇ ಜಾಗ್ರತೆ ಮಾಡಿದರೂ ಸಹ ನಮಗೆ ಆ ತುರಿಸುವಂಥ ಎಲೆಗೆ ನಾವು ತಾಗಿದ್ದೇವೆ. ನೋಡಿ, ಈಗ ತುರಿಸಲಿಕ್ಕೆ ಶುರುವಾಗ್ತಾ ಉಂಟು. ಅದು ಹಾಕಿರೆ ಅಂತ ಹೇಳ್ತಾರೆ ಆ ಎಳೆಯನ್ನು. ಅಂಥ ಎಳೆ ಇಲ್ಲಿ ತುಂಬ ಇತ್ತಂತೆ, ನಮಗೆ ಗೊತ್ತೇ ಇಲ್ಲ. ನಾವು ಅದನ್ನೇ ಎಲ್ಲ ತಾಗಿಸಿಕೊಂಡೇ ಬಂದಿದ್ದೇವೆ. ನೋಡಿ, ಹೇಗಾದರೂ ಬಂದು ಇಲ್ಲಿ ಬಂದು ಮುಟ್ಟಿದೆವು. ನೋಡಿ, ಇದು ಇವರ ಮನೆಯ ಹತ್ತಿರದ ಜಾಗ. ಇಲ್ಲಿಗೆ ನಾವು ಹೇಗಾದರೂ ಬಂದು ತಲುಪಿದೆವು. ನೋಡಿದಿರಲ್ಲ ವೀಕ್ಷಕರೇ, ಇವತ್ತಿನ ವ್ಲಾಗ್ ಇದು ಮುಗಿಸುವಂಥ ಸಮಯ ಬಂತು. ನಮಸ್ಕಾರ.